ಗಿರಿಜಕ್ಕ ಅತ್ತೆ ಗಿರಿಜಕ್ಕ ಇತ್ತೆ ಬರ್ಪೆ ಬಂಡಾರ ಓಡಿ ಬಾರು ಇರಡ ಕೊಡ್ದು ಪೋಂಡಿ ಯಾರು ಮಾತಾಡ್ತಾರತ್ತ ಅದೇ ನಮ್ಮ ರೋಡ್ ದೈಟೆ ಪೋಯಾರ ಅಲ್ಪ ಮಲ್ಲ ಪೆರ್ಮರಿತ್ತು ನಿಗೆ ಮುಲ್ಪೆ ಮಲ್ಲ ಪೆರ್ಮರಿ ಅವಲ ನಿರೀಕ್ಷಾ ಅಂತ ಕೊಟ್ಟ ಅವಳಿಗೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೇವೆ. ಸುಮ್ಮನೆ ಯಾಕೆ ಹೇಳುದು ಅವಳು ಸುಂದರಣ್ಣನಾ ಇಜ್ಜಣ್ಣ ಇಜ್ಜಿ ಇಂದು ಸೇಮ್ ನಂಬರ್ ಅನ್ನ ಹಾಯ್ ಮಾತೆರೆಗ್ಲ ನಮಸ್ತೆ. ಸೊ ಫೈನಲಿ ಮಸ್ತ್ ಜನಕ್ಕೆ ಬಂದಿತ್ತು ವಿಡಿಯೋ ಹೇಗೇನು ಮಲ್ತೊಂದೆ ಒಳ್ಳೆ ಫ್ರ್ಯಾಂಕ್ ವಿಡಿಯೋ. ಸೊ ಓಲ್ಪತಿ ಇಕ್ಕನಲ್ಲ ಇನ್ನು ಫ್ರ್ಯಾಂಕ್ ಎಡ್ಡೆ ಅಪ್ಪನ ಮಸ್ತ್ ಮೋಕೆಡ್ ಪನ್ಪಾರೆ. ಸೊ ಇಕ್ಕಾದ ಮಾತ್ರೆಗ್ಲ ಸೊಮ್ಮೆಲು ಆ್ಯಂಡ್ ಇನಿ ಪ್ರ್ಯಾಂಕ್ ಮಲ್ತಾರೆ ಇಂಕ್ ಗೊತ್ತಿತ್ನಾಗ್ಲಿಗೆ ಪ್ರ್ಯಾಂಕ್ ಮಲ್ತಾರೆ ಪಿದಾರ್ದೆ. ಸೊ ಕೆಲವು ನಂಬರ್ಸ್ ಕೊಡ್ತಾರೆ ಬಟ್ ಎಂಚಿನ ಗೊತ್ತುಂಡೆ ಕೆಲವು ಇಂಚ ಅಕ್ಲೆ ಟಾಪಿಕ್ ಕೊರೊಂದು ಹೋಗ್ತೇರು ಬಟ್ ಆ ಟಾಪಿಕ್ ಇಂಕ್ ಆತೊಂದು ಅಪ್ಪುಜಿ ಪಂಡ ಇಂಚ ಕಾಲ್ ಅಂತ ದಂಚ ಪನ್ನಿ ಇಂಕ ಅವು ಪೂರ ಮಲ್ಪುನಂದಿತ್ತು ನೋಡ ಒಂಜಿ ಕರೆಕ್ಟ್ ಒಂಜಿ ವಿಷಯ ಬೋಡು. ಸೊ ಅಂಚಾದ್ಯಾನ ಇನ್ನು ಕೆಲವು ನಂಬರ್ಸ್ ನೆಗ್ಲೆಕ್ಟ್ ಮಾಡ್ತೆ, ಸೊ ರಿಜೆಕ್ಟ್ ಮಾಡ್ತೆ. ಸೊ ದಯಮಂತದ್ದು ಸಾರಿ. ಬೊಕ್ಕ ಇನಿತ ವ್ಲಾಗ್ಡು ಇನಿತ ಪ್ರ್ಯಾಂಕ್ ವಿಡಿಯೋಡು ಕಂಪ್ಲೀಟ್ ಆದು ಇಂಕ ಗೊತ್ತಿತ್ನಕ್ಲೆಗೆ ಕಾಲ್ ಮಂತದ್ದು ಪ್ರ್ಯಾಂಕ್ ಮಲ್ತೊಂದುಲ್ಲೆ ಓಕೆನಾ. ಐಗದು ಬೇರೆ ಮಾತ್ರ ಚಾನಲ್ ಸಬ್ಸ್ಕ್ರೈಬ್ ಮಂತ ಜರ ದಯಮಂತ ಚಾನಲ್ ಸಬ್ಸ್ಕ್ರೈಬ್ ಮಂತ ವಿಡಿಯೋ ತುಲೆ ಅಂಚನೆ ವಿಜಯ್ ಕವಿತಾಸ್ ವರ್ಲ್ಡ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಂತ್ಲೇನು ಪನ್ನೊಂದು ಬಲಿನಿತ ವ್ಲಾಗ್ ಶುರು ಮಂತಕ. ಮತ್ತೆ ಅಕ್ಕಗೆ ಪ್ರ್ಯಾಂಕ್ ಅನ್ಪುಗನ ಅರೆಗ್ಲ ಗೊತ್ತಾಗೊಂದು ಎನ್ನಿದೆ ತುಕ ಬೇತದ ಅದನ್ನ ಪುದರ್ ಚೇಂಜ್ ಮಾಡ್ತದ್ದು ಅದನ್ನ ಪ್ರ್ಯಾಂಕ್ ಮನ್ಪುಗ. ಏನ ಕಂಡಣ್ಯನ ಅಣ್ಣನ ಬೊಡೆದಿ. ಹಲೋ ಹಲೋ ನಿರೀಕ್ಷಾ ಅವಲ ನಿರೀಕ್ಷಾ ಇದು ಯಾರಾಯ್ತು? ಕವಿತಾ ಅಂತವಾ? ಎಲ್ಲಿ ಆಯ್ತು ಇದು? ಹೌದಾ, ನಾನು ನಿರೀಕ್ಷಾ ಅಂತ ಕಾಲ್ ಮಾಡಿದೆ. ಅವರಿದ್ದಾರಾ? ಇಲ್ವಾ? ಅವರದ್ದೇ ನಂಬರ್ ಅಂತ ಹೇಳಿದ್ರು. ನಿರೀಕ್ಷಾ ಅವರು ನನ್ನಿಂದ ಸಾಲ ತಗೊಂಡಿದ್ರು, ಇದೇ ನಂಬರ್ ಕೊಟ್ಟಿರೋದು ನನಗೆ. ಇಲ್ವಾ? ಇಲ್ಲ, ಈ ನಂಬರೇ ಕೊಟ್ಟಿರೋದು. ಲಾಸ್ಟ್ 017 ಅಲ್ವಾ ನಂಬರ್? ಕರೆಕ್ಟ್ ಅಲ್ವಾ? ಹೌದು ಹೌದು. ಇಲ್ಲ, ನನ್ಗೆ ಈ ನಂಬರೇ ಕೊಟ್ಟಿರೋದು. ನಿಮ್ಮ ಹೆಸರು ನಿರೀಕ್ಷಾ ಅಂತ ಹೇಳಿದ್ರು. ಹೌದಾ, ನಿಮ್ಮ ಹೆಸರೇ ಕೊಟ್ಟಿದ್ದಾರೆ ಮೇಡಮ್. ನಿಮ್ಮ ಹೆಸರು ಕೊಟ್ಟು ನಂಬರ್ ಕೂಡ ಕೊಟ್ಟಿದ್ದಾರೆ, ಇವರೇ ತಕೊಂಡಿರೋದು ಅಂತ. ನಾನು ಫೈನಾನ್ಸ್ ಇಂದ ಕಾಲ್ ಮಾಡ್ತಿರೋದು. 10,000 ಸಾಲ ತಕೊಂಡಿದ್ದಾರೆ. ನಿರೀಕ್ಷಾ ಅಂತ ಹೆಸರು ಹೇಳಿದ್ದಾರೆ, ನಿರೀಕ್ಷಾ ಅಂತ ಇದೇ ನಂಬರ್ ಕೊಟ್ಟಿದ್ದಾರೆ. ಹಾಗೆ ನಾನು ನಿಮ್ಗೆ ಕಾಲ್ ಮಾಡಿದೆ. ನಾವು ಸಾಲ ಯಾರದು ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ಹೌದಾ? ನನ್ನ ಹಸ್ಬೆಂಡ್ ನಂಬರ್ ಅವರದ್ದೇ. ಹಸ್ಬೆಂಡ್ ಇದು ನಂಬರಾ? ಅಲ್ಲಿ ಯಾರಾದ್ರೂ ನಿರೀಕ್ಷಾ ಅಂತ ಇದ್ದಾರಾ? ಅಲ್ಲಿ ಯಾರು ಇಲ್ಲ ನಿರೀಕ್ಷಾ ಅಂತ. ಇಲ್ಲ ಮೇಡಮ್, ಇದು ಕರೆಕ್ಟ್ ನಂಬರ್. ನಿರೀಕ್ಷಾ ಅಲ್ವಾ? ಅಲ್ಲ ಮೇಡಮ್, ಇದ್ರೆ ಒಂದ್ಸಲ ಕೊಡಿ. ನಾನೇನು ಕೇಳುದಿಲ್ಲ, ವಾಪಸ್ ಕೇಳುದಿಲ್ಲ. ಅವ್ರ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತು ನನಗೆ. ಇಲ್ಲ, ನಾವು ಅವರು ನಿರೀಕ್ಷಾ ಅಂತಾರೆ ಯಾರು ಅಂತ ಇಲ್ಲ. ನಾನು ಕವಿತಾ ಅಂತ ಇರುದು ಅಷ್ಟೇ. ಇದು ನನ್ನ ಹಸ್ಬೆಂಡ್ ನಂಬರ್. ಹೌದಾ? ಅಲ್ಲ, ಪಕ್ಕದ ಮನೆ ಆ ಕಡೆ ಈ ಕಡೆ ಯಾರಾದ್ರೂ ಇದ್ದಾರಾ ನೋಡಿ ಮೇಡಮ್. ಅಂದ್ರೆ ಇಲ್ಲದಿದ್ರೆ ನಂಗೆ ಯಾಕೆ ಈ ನಂಬರ್ ಸಿಗ್ತದೆ? ಪನೋಲಿ ಬೈಲಲ್ಲಿ ಅಂತ ಹೇಳಿದ್ರು ಮನೆ. ಪನೋಲಿ ಬೈಲ್ ಅಂತ ಹೇಳಿದ್ರು ಮನೆ, ನಿರೀಕ್ಷಾ ಅಂತ. ನಿಮ್ಮ ಮನೆ ಎಲ್ಲಿ ಆಗ್ತದೆ ಮೇಡಮ್? ನಮ್ದು ಕಬಕ, ಪುತ್ತೂರು. ಕಬಕದಲ್ಲಿ ಆಗ್ತದಾ? ಅಂದ್ರೆ ಎಲ್ಲಿ ಅದು? ಪುತ್ತೂರಾ? ಪುತ್ತೂರು. ಹಾ ಹಾ ಹಾ. ಅಲ್ಲ, ನಿರೀಕ್ಷಾ ಅಂತ ಇದ್ರೆ ಕೊಡಿ ಮೇಡಮ್, ಯಾಕಂದ್ರೆ ಸ್ವಲ್ಪ ಮಾತಾಡ್ಲಿಕ್ಕೆ ಇತ್ತು ಅವ್ರ ಹತ್ರ. ನಾನು ನಿರೀಕ್ಷಾ ಅಂತ ಯಾರು ಇಲ್ಲ.
ನಾವ್ಯಾಕೆ ಸುಳ್ಳು ಹೇಳ್ಬೇಕು? ನಿರೀಕ್ಷೆ ಅಂತ ಇದ್ರೆ ಆದ್ರೆ ನಾವೇ ಹೇಳ್ಬೇಕು ಕೊಡ್ತೇವೆ ಅಂತ. ನೀವು ಕವಿತಾ ಅಂತವಾ? ಹೌದು ಕಬಕ್ಕದಿಂದ ಅಲ್ಲ? ಹೌದು. ಹಾ ಸರಿ ಮೇಡಮ್, ಹಾಗಾದ್ರೆ ಅವರು ಬೇರೆ ನಂಬರ್ ಕೊಟ್ಟಿರ್ಬೇಕು. ನಿಮ್ಗೆ ಮದುವೆ ಆಗಿದಾ? ಮದುವೆ ಆಗಿದೆ. ಎಷ್ಟು ಮಕ್ಕಳು? ಒಂದು ಮಗು. ಹೌದಾ, ಎಲ್ಲಿ ಸ್ಕೂಲ್ ಹೋಗುದು? ಅವಳು ಕೆಜಿಲಕ್ಕೆ. ಹಾ, ನೀವು ಹೌಸ್ ವೈಫ್ ಅಲ್ಲ ಜಾಬಿಗೆ ಹೋಗ್ತಿದ್ದೀರಾ? ನಾವು ಜಾಬ್ಗೆ ಹೋಗ್ತಾ ಇದ್ದೇವೆ. ಎಂತ ಮಾಡುದು? ನಾವು ಶಾಲೆಯಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಹಾ, ಮೋಸ್ಟ್ಲಿ ನಿರೀಕ್ಷಾ ಅವರ ಅಕ್ಕ ಅಂತ ಹೇಳಿದ್ರು, ನೀವೇ ಅಂತಲ್ಲ? ಅಲ್ಲ, ನಾವಲ್ಲ. ನಮಗೆ ನಿರೀಕ್ಷೆ ಅಂತ ಯಾರಂತ ಕೂಡ ಗೊತ್ತಿಲ್ಲ. ಸುಮ್ಮನೆ ನಮ್ಗೆ ತಲೆ ತಿನ್ಬ, ನಾವು ಬೇರೆ ಟೆನ್ಷನ್ ಅಲ್ಲಿ ಮೊದಲಿದ್ದೇವೆ. ಎಂತಾಯ್ತು ಮೇಡಮ್, ಎಂತ ಟೆನ್ಷನ್ ನಿಮ್ಗೆ? ಅದೆಲ್ಲ ನಿಮ್ಗೆ ಯಾಕೆ? ನಾವು ನಿರೀಕ್ಷೆ ಅಂತ ಯಾರು ಇಲ್ಲ, ನಾವು ಇರ್ತೇವೆ ಅಷ್ಟೇ. ಅಲ್ಲ ಮೇಡಮ್ ಒಂದ್ಸಲ ನಿಲ್ಲಿ ಮೇಡಮ್. ಹೇಳಿ. ಅಲ್ಲ, ನಿರೀಕ್ಷಾ ಅಂತ ಅವರು ಕೊಟ್ಟಿದ್ದಾರೆ, ನಿಮ್ಮ ಅಕ್ಕ ತಂಗಿ ಅವರ ಹೆಸರು ನಿರೀಕ್ಷಾ ಅಲ್ಲ, ಅಂತ. ನಾವು ಆ ನಿರೀಕ್ಷೆ ಅಂತ ಕೊಟ್ಟವಳಿಗೆ ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೇವೆ. ಸುಮ್ಮನೆ ಯಾಕೆ ಹೇಳುದು ಅವಳು? ನಮ್ಮ ನಂಬರನ್ನೆಲ್ಲ ಯಾಕೆ ಕೊಡ್ತವಳು? ಇಲ್ಲ ಮೇಡಮ್, ಈ ನಂಬರ್ ಅನ್ನೇ ಕೊಟ್ಟಿದ್ದಾರೆ. ಕೊಟ್ಟವರ ಮನೆ ಪಣೋಲಿ ಬೈಲ್ ಅಂತ ಹೇಳಿದ್ರು. ಯಾರ್ಯಾರದ್ದು ಪಣೋಲಿ ಬೈಲ್ ಅಂತ ಹೇಳಿದ್ರು. ರೋಗಿ ಮಾಡ್ಲಿಕ್ಕೆ ಕೊಟ್ಟದ್ದಾಗಿರ್ಬೇಕು ಅವಳು. ಹೌದಾ? ಅಲ್ಲ ಮೇಡಮ್, ಕರೆಕ್ಟ್ ಉಂಟು ಅಂತ ಅನಿಸ್ತದೆ ನನಗೆ. ಇಲ್ಲ, ನಾವು ನಮ್ಮ ಹತ್ರ ಇಲ್ಲ ಅಂತದೆಲ್ಲ ನಂಬರ್. ಇಲ್ವಾ ಮೇಡಮ್? ಹಾಗಾದ್ರೆ ನಿರೀಕ್ಷಾ ಅಂತ ನಿಮ್ಗೆ ಗೊತ್ತಿಲ್ವಾ ಮೇಡಮ್ ಯಾರಂತ? ಯಾರಂತ ಗೊತ್ತಿಲ್ಲ. ನಿರೀಕ್ಷೆ ಅಕ್ಕಲೆ. ನಿಮ್ಗೆ ಕಬಕ್ಕದ ಕವಿತಾ ಗೊತ್ತುಂಟ ಮೇಡಮ್? ಗೊತ್ತುಂಟು. ಹೌದಾ? ಇದವರ ಅಕ್ಕವ ಮಾತಾಡುದು? ಹೌದು. ಗೊತ್ತಾಯ್ಜಿ. ಯಾಣಿರೆ ಗೊತ್ತಾವ್ ನಿಂತೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊರ್ಪಾರಾ? ಸ್ಟೇಷನ್ ಕಂಪ್ಲೇಂಟ್ ಕೊರ್ಪಾರು ಅಂತ. ಯಾನ್ ಈರ್ ಪ್ರಾಂಕ್ ಅವ್ರು ನೆಂತಿಜವ ಕಿರಾಡೆ ಬತ್ತು ನಂದ ಬೋಲೆ ಬೋಲೆ ಕಂಪ್ಲೇಂಟ್ ಬರ್ಲೆ. ಸರಿ ಅಕ್ಕ, ಬಾಯ್. ಯಾನ್ ಆಕ್ಚುಲಿ ತುಳುಟು ಪಾತೆರೋಡು ಪಂದೆನ್ನೆ ತುಳುಟು ಪಾತೆರ್ನ ಗ್ಯಾರಂಟಿ ಡೌಟ್ ಬರ್ಪುನರೆಗ್ ಸಂಚ ಅದೇನು ಕನ್ನಡಡೆ ಪಾತೆರೆ ತೂಕ ನನ್ನ ಬೇತೇರಾಣಲ್ಲ ಪ್ರಾಂಕ್ ಆಪೆರ ಪಂಡದು ಒಂದು ಅರ್ನಪುದೆಲ್ಲ ಕವಿತಾ ಪಂದು ಯಾನು ಹೊರನೆ ಪನ್ನಗೆ ಎನ್ನ ಬುದರೆ ಪನ್ನ ಕಣೆಂಕ್ ಬೇತೆ ನಂಬರ್ ತುಕ್ಕ ಮುರನೊಂಜಿ ಪ್ರಾಂಕ್ ಮಂತಿತ್ತ ನಾನು ಕನ್ನಡ ಪ್ರಾಂಕ್ ಮಂತಿತ್ತ ಬ್ಯಾಂಕ್ ಲೋನ್ದ ಅರೆಗೊರ ಕಾಲ್ ಮಂತ್ ತೂಕ ಅಗೇನ್ ಅರನ್ನ ಇಡ್ಡೆ ಹಾಕೊಂಡು ಪಾತೆರ್ನ ಅರೆ ಗೊತ್ತಾ ಮುರಣಿ ಕಾಲ್ ಮಾಡ್ತಾನೆ ರೇವತಿ ಅಂತ ಪುದರನ್ನ. ಹಲೋ ಗಿರಿಜಕ್ಕ. ಗಿರಿಜಕ್ಕತೆ ಗಿರಿಜಕ್ಕ ಇತ್ತೆ ಬರ್ಪೆ ಬಂಡಾರ ಓಡಿ ಹೋಯಾರು. ರೇವತಿ ನಾಂಡೆ ಇಚ್ಚಿ ಇನ್ನನೆ ನಂಬರ್ ಕೊಡ್ತೇರು 568 ಅದೇ ಲಾಸ್ಟ್ ನಂಬರ್ ಒಂದು ಪುತ್ತೂರು ಹುಡ್ದು ಇತ್ತೆ ಬರ್ಪೆ ಬಂಡದು ಹೋಯ್ರು ಒಂದು ನಂಬರ್ ಕೊಡ್ದು ಇಜ್ಜಿ 568 ಇನ್ನನತೆ ಲಾಸ್ಟ್ ನಂಬರ್ 568 ಇರಡ ಕೊಡ್ದು ಪೋಂಡಿ ಯಾರು ಮಾತಾಡ್ತಾರತ್ತ ಅಯ್ಯೋ ಯಾನುಂಡತೆ ಮುರಾಣಿ ಕಾಲ್ ಮಂತದತ್ತ
ಗೊತ್ತಾವು ಎನ್ನಿನಿ ಫಸ್ಟಿಗೆ ಗೊತ್ತಾವು ನರೆ ಗೊತ್ತಾಯ್ತಿಜ್ಜಿ ಅಡ ಕೊರ್ಲೆ 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 ಮುರಾರಿ ಮಾತಾಡ್ದಿರೆ ಗಂಧ ಜಾತಿ ವಾಯ್ಸ್ ಇದನ್ನು ಮಂಗೆ ಅನ್ಪರೆ ಖುಷಿ ಆಗ್ಬಿಡಿ ಅತ್ತಿ ಈ ನೆಟ್ಟೆ ಪೋಯಾರ ಅದು ನಮ್ಮ ರೋಡ್ ದೈಟೆ ಪೋಯಾರ ಅಲ್ಪ ಮಲ್ಲ ಪೆರ್ಮರಿತ್ತು ನಿಗೆ ಮುಲ್ಪಯೆ ಮಲ್ಲ ಪೆರ್ಮರಿ ಅವಲ ನಮ್ಮ ಇಲ್ಲದೈಟೆ ಇಜ್ಜೆ ಕಡೆ ಬತ್ತದ ಕೊನೈನೆ ಮಲ್ಲ ಪೆರ್ಮರಿ ಅಂದ್ ಏತು ಮಲ್ಲ ಪೆರ್ಮರಿ ಅತ್ತೆ ಪೊಕ್ಕಡದೆ ಬಂದ್ಪುನು ಪೆರ್ಮರಿ ಮಲ್ಲ ಪೆರ್ಮರಿ ಮುಲ್ಪ ಮಾನಿಡು ಇಲ್ಲದಲ್ಪ ಮಲ್ಲ ಇರ್ನೇರ್ ದುಡ್ಡುಂಡು ಇರ್ನೇರ್ ದುಡ್ಡೆತ್ತುಂಡಿ ಇರ್ನಾತೆ ತೋರ ಜಾಸ್ತಿ ತೋರ ಜನ ಇರ್ನಾತೆ ತೋರ ಅತ್ತ ಆತ ಪಕ್ಕ ಇರ್ದಾಯ್ದು ತೋ ನರನೊಂಚೂರು ಮಂಗೆ ಮಂತದೇನಾ ಯಾನ್ ಇಲ್ಲಲುಲ್ಲೆ ಇರ್ಲಿ ಇಲ್ಲಲುಲ್ಲಾರಾ ಹಾ ನನ್ನ ಪೆರ್ಮಾರಿ ಇನ್ನೊಂದು ನೆಟ್ಟೆ ಪೋಂದೆಗುಲ್ಲ వచ్చి వల్లేరడా అంది అత్త చుబ్బాక వైదేరా ಸರಿ ಸರಿ ಗಮ್ಮತ್ತುಂಡಾ ಸರಿ ಸರಿ ಆವಿಯ ಬಾಯ್ ಅರ್ನ ಮಗಲ್ ಹತ್ತುಂಡ ಒಂಚೂರು ಕಂಟೆಂಟ್ ತಿಕ್ಕುದು ಅರ್ಡನೆ ಪಾತೆರ ಒಂದು ಪೋತೋಲಿತ್ತಾರೆ ಜಾಸ್ತಿ ಅಲ್ಲೇ ನಮ್ಮ ಮಗಲ್ ಬರ್ತದು ಸೊ ನೀ ಕಂಪ್ಲೀಟ್ ಫ್ಲಾಪ್ ಆಡು ತುಕ ನನ್ನೇರು ಕಣ್ಣ ಮನ್ಪು ನಮ್ಮ ಅನಂತ ಆಡಿದ ಅಜ್ಜರುಲ್ಲೇರ ಅರ್ಡ ನಂಬರ್ ಉಂಡ ಗೊತ್ತಿಜಿ ಮಾಮಿನ ಸೊ ಇತ್ತೆ ಪಾತೆರ್ದು ತೂಕ ಅರ್ಡವ್ರ ಅಜ್ಜ ಅಜ್ಜ ಹಲೋ ಅಜ್ಜ ಅಂದೆ ಪಂಡ ಜಿನಾರಿಯನ್ ಇಂಚಿನ ಬುದಲ ಅನ್ಪುನು ಹಲೋ ಸುಂದರ ಅನ್ನತೆ ಅತ್ತೆ ದೋಲ್ಪಾಂಡ್ ಸುಂದರ ಅನ್ನೆ ನಮ್ಮ ಮುಲ್ಪ ಕಲ್ಲಡ್ಕದ ಮಾನಿಡೆ ಎಂಚಿನ ಪುದರ್ ಎಂಚಿನ ಮೋಹನ್ ಅಂದೆ ಅತ್ತ ಸುಂದರಣ್ಣ ಎಂದು ನಂಬರ್ ಕೊರಿಯರ್ ಆ ರೀತಿ ಬರ್ಪೆ ಬಂಡದು ಪೋಯಿನಾರ ಸುತ್ತಿಜ್ಜಿಂದು ಕಲ್ಲಡ್ಕರ್ದು ಅಂದ್ ನಮ್ಮ ಅಮ್ಟೂರುದಲ್ಪ ಹಾ ಅತ್ತ ಹೊರ ಇತ್ತನ ಕೊರ್ಪಾರೆ ಹೊರ ಇತ್ತನಾರು ಕೊರ್ಪಾರೆ ಸುಂದರನಗರ ಕೊರ್ಪಾರೆ ಅತ್ತ ಈ ನಂಬರೇ ಕೊರಿಯರನ್ನ ಹಾ ಅಂದ್ ಇಚ್ಚಿ ಸರಿ ಉಂಡು ಲಾಸ್ಟ್ಗೆ 266 ಅತೆ ನಂಬರ್ ಅಂದ್ವೇ ಕೊಡ್ತೀನಿ ನಂಬರ್ ಎಂಕ್ ಇತ್ತೆ ಬರ್ಪೆ ಪಂಡ ಸುದ್ದಿ ಇಜ್ಜಿಂದು ಇಂಚ ಬಲ್ತೇರ್ ಬಂಡದ ಇಜ್ಜಿ ಎಂಕ್ಲ ಮೂಲ ಮಾತ ಒಟ್ಟಿಗೆ ಬೇಲೆ ಅಂತೊಂದಿತ್ತ ಇತ್ತೆ ಬರ್ಪೆ ಬಂಡೇರು ಯಾಕಂದ್ರೆ ಮುಂಚೆ ಕಾಲ್ ಮಂತ ಇತ್ತೆ ಇರ್ದೆತ್ತಿನ ನೀ ನಂಬರ್ಗೆ ಯಾಕಂದ್ರೆ ಕಾಲ್ ಮಂತೇನು ಹಾ
ಅತ್ತ ಇತ್ತಿನವರ ಕೊರ್ಪಾರೆ ಹಾ ಹಲೋ ಅತ್ತ ಈ ನಂಬರ್ ಕೊರಿಯೇರಂದು ಹಲೋ ಸುಂದರಣ್ಣನೇ ಸುಂದರಣ್ಣತ್ತೆ ಎಂಕೀರ್ ಪಾತೆನ ಸರಿ ಏನೊಂದಿಜ್ಜನ ನೆಟ್ವರ್ಕ್ ಇಜ್ಜ ಅಂದ್ ನಮ್ಮ ಕಲ್ಲರ್ ಕದಾರ್ ಆಮ್ಟೂರ್ ಅಲ್ಲಿ ಬಾಬುಂಡು ಆ ನಂಬರ್ ಆರೆ ಕೊರ್ನಿ ಆನಿತ್ ಎಂಕಲ್ ಮೂರು ಒಟ್ಟಿಗೆ ಬೇಲೆ ಅಂತ ನಿತ್ತ ನೆಟ್ಟೆ ನೆಟ್ಟೆ ಪೋಪೆ ಇಂಕ ಕಾಲ್ ಅನ್ಪುಲೆ ಒಯ್ಕಲ ಸ್ಟಾರ್ಟ್ ಆನ ಬೇಲೆ ಸ್ಟಾರ್ಟ್ ಆನಾಗ ಕಾಲ್ ಅನ್ಪುಲೆ ಪಂಡದು ಈ ನಂಬರ್ ಕೊರಿಯರು ನಮ್ಮ ಲೈಟ್ ದ ಬೇಲೆ ಹಲೋ ಲೈಟಿಂಗ್ ದ ಬೇಲೆ ಇಜ್ಜೇರೆ ಅಂದೆ ಇಂಕ ಸುಂದರಣ್ಣೆ ಎಂದು ಬಂದಿರ ಪುದಾರ್ ಇನಿ ಫಸ್ಟ್ ಅನ್ನ ಬತ್ತನೆ ಬೇಲೆಗ್ಲ ಅಲ್ಟೋರು ಕೊರ್ಲೆಗೆ ಅದು ಹೊರ ಕೊರ್ಲೆಗೆ ಹಲೋ ಹಲೋ ಇಂದು ಸುಂದರಣ್ಣನಾ ಇಜ್ಜಣ್ಣ ಇಜ್ಜಿ ಇಂದು ಸೇಮ್ ನಂಬರ್ ಅನ್ನ ಎಂಕ್ಲೆ ಮಂಡೆ ಚಾತಂದ್ರೆ ಇತ್ತೆ ಬರ್ಪೆ ಪಂಡದು ಪೋಯಿನಾರ್ನ ಸುದ್ದಿ ಇಜ್ಜನ್ನ ಇಜ್ಜಿ ಎಂದು ಇಂದನೆ ನಂಬರ್ ಅತ್ತೆ 6 ಹಾ ಅಜ್ಜ ಓ ಅಜ್ಜ ಅಜ್ಜ ಎಡ್ಡ ಮಂಗೆ ಇರತ್ತ ನೀನು ಕಾಲ್ ಕಟ್ಟನ್ನು ಬೊಚ್ಚಿಂದು ಬಂದು ಇಜ್ಜಿನ ಕಂಟಿನ್ಯೂ ಅಂತಂದು ಬೋತೆ ಸುಂದರನ್ನೇ పోతేరా ఇరువా నెట్వర్క్ జన బేసురులారు బీస్ రోడ్ ఉల్లారా సరి సరి దీప అజ్జనుంజి ఫ్రాంక్ అన్పుగాందు ಅಯ್ಯ ಕೀರ್ದೆ ತೊನ್ನೆನಾ ಈಗ ಓಲ ನೆಟ್ವರ್ಕ್ ಜನ ಬೇಸುರುಲಾರ ಕಟ್ 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 ಕಟ್ಗೆಂಡು ಸರಿ ಸರಿ ಆ ಬೊಕ್ಕ ಮನ್ಪಜ್ಜ ಒನ ಸಾಂಡ್ ಅಜ್ಜನಂಜಿ ಬಾಕಿತ್ತು ಮಂಗೆ ಅನ್ಪೇರ ಐಕಿರೆಲ್ಲ ಮಂಗೆ ಅಂತೀನಿ ಆಡಾಂಡ್ ದೀಪ ಪಾಪ ಬಿಸಿ ಇತ್ತೇರವ ಅರೆ ಲೈಟಿಂಗ್ ಬೇಲೆ ಮನ್ಪುನು ನಮ್ಮ ಅನಂತಾಡಿಡು ಶಕ್ತಿ ಎಲೆಕ್ಟ್ರಾನಿಕ್ಸ್ ಶಕ್ತಿ ಲೈಟಿಂಗ್ಸ್ ಅನ್ನೋದು ನಿಕ್ಲಿಕ್ಕೆಲ್ಲ ಬೋರ್ಡ್ ಇತ್ತನ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಅನಂತಾಡಿದ ಅಲ್ಪ ಹಾಕೊಂಡು ನಮ್ಮ ಹೋಗಿ ಗೊತ್ತುಂಡೆ ಕೊಡಾಜಿದ ಲೈಟ್ ಅಲ್ಪ ಶಕ್ತಿ ಲೈಟಿಂಗ್ಸ್ ಪಂಡದು ಎಡ್ಡೆ ಸರ್ವಿಸ್ ಅವೈಲೇಬಲ್ ಉಂಡು ಇತ್ತೆಲ್ಲಾರು ಬೇಲೆಡೆ ಎತ್ತೇರು ಬೋರ್ಡ್ ಇತ್ತಿನ ಇಂಚಿನ ಅನ್ಪುಂಡು ಅದ್ರ ಕಾಂಟ್ಯಾಕ್ಟ್ ನಂಬರ್ ಪಾರ್ದುಪ್ಪೆ ಮೀತ ಕಾಲ್ ಮಾಡ್ತೈತೆ ಪ್ರ್ಯಾಂಕ್ ಮಾಡ್ತೈತೆ ಸರ್ ನಾನು ಕಾಂಟ್ಯಾಕ್ಟ್ ನಂಬರ್ ಪಾರ್ದಿಪ್ಪೆ ನಿಕ್ಲಿ ಇಲ್ಲದಲ್ಲ ಫಂಕ್ಷನ್ಸ್ ಇತ್ತು ನಮ್ಮ ನಿಯರ್ ನಮ್ಮ ಕಲ್ಲಡ್ಕ ಪುತ್ತೂರು ಇಂಚಿಪುರ ಕುಡ್ಲ ನಿಯರ್ ಇತ್ತಂದ ಸೊ ಅಕ್ಲೇನು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆನಾ ಪಾಪ ಪ್ರ್ಯಾಂಕ್ ಆಯರು ಯಾವ ನೀರಿತ ಪ್ರ್ಯಾಂಕ್ ಮಸ್ತ್ ಲಾಂಗ್ ಬೋಂಡು ಸೊ ನನ್ನ ಏರೆಗೆ ಪ್ರ್ಯಾಂಕ್ ಮನ್ಪುನು ಪಂದು ಯೋಚನೆ ಮಲ್ಪುಗ ಸೊ ನಿಕ್ಲ ಬೊಕ್ಕ ಎರೆಗಂಡ ಪ್ರ್ಯಾಂಕ್ ಮನ್ಪೋಡು ನಿಕ್ಲ ಫ್ರೆಂಡ್ಸ್ ಫ್ಯಾಮಿಲಿ ಎರೆಗಂಡ ಪ್ರ್ಯಾಂಕ್ ಮಲ್ಪೋಡು ಇತ್ತು ನಂಗೆ ನಂಬರ್ ಕಡಪಡೆ ವಾಟ್ಸಪ್ಗೆ ದ್ವೇ ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಉಂಡು ಸೊ ಅವಕ್ಕೆ ವಾಟ್ಸಪ್ ಮೆಸೇಜ್ ಪಾಡ್ಲಿ ಓಕೆನಾ ಅಂಚ ಪಂಡದು ಚಾ ಅಂಡ ತಿಂಡಿ ಅಣ್ಣ ಪಂಡದು ಕಾಲ್ ಒಂದು ಮನ್ಪೇರ ಮೆಸೇಜ್ ಮನ್ಪೇರ ಹತ್ತು ಅಂಚೈತನ ರಿಪ್ಲೈ ಮನ್ಪುಜಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇದನ್ನ ಪಾಡ್ಲೆ ಬೊಕ್ಕ ಹೇರ್ ಆಯಿಲ್ ಬೋರ್ಡು ಇತ್ತನಲ್ಲ ಐಟೆ ಅಪ್ಲೈ ಮಾಡ್ತೀನಿ ನಮ್ಮ ಇಲ್ಲಡೆ ಅಮ್ಮನೆ ಮನ್ಪಂಚು ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಉಂಡು ಡ್ಯಾಂಡ್ರಫ್ಗಾದಪ್ಪು ಹೇರ್ ಫಾಲ್ಗಾದಪ್ಪು ಬೊಕ್ಕ ಲಾಂಗ್ ಹೇರ್ ಬ್ಲ್ಯಾಕ್ ಹೇರ್ ಶೈನಿ ಹೇರ್
ಹೇರ್ ಫಾಲ್ ಮಾತೆ ನಿಕ್ಲಿಗೆ ಹೆಲ್ಪ್ ಆಪುಂಡು. ಸೊ ನಿಕ್ಲಿಗೆಲ್ಲ ಬೋಡಿದ್ರೆ ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಉಂಟು, ಈಗ ವಾಟ್ಸಪ್ ಮೆಸೇಜ್ ಮಾಡಲಿ ಹಾಯ್ ಬಂದು. ಸೊ ನಿಕ್ಲಿ ಮಾತು ಡೀಟೇಲ್ಸ್ ಬರ್ಪಡು. ಓಕೆನಾ. ಸೊ ಇನ್ನಿತ ವ್ಲಾಗ್ ಇತ್ತೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಸಪೋರ್ಟ್ ಮಾಡ್ತೀನಿ. ಅಂಚನೆ ವಿಜ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ಲಿಕ್ಕೆ ಇಂಥ ವ್ಲಾಗ್ ಇದೆ ಏನು ಮಾಡ್ತದಲ್ಲ. ಟಾಟಾ ಬೈ, ಟೇಕ್ ಕೇರ್.